ತುಮಕೂರು ತಾಲೂಕು ಗೂಳೂರಿನ ಬೆಸ್ಕಾಂ ಎಸ್ಒ ಶಿವಕುಮಾರ್ ಅವರು ದಲಿತ ಮಹಿಳೆಯರನ್ನು ಅವಾಚ್ಯವಾಗಿ ನಿಂದಿಸಿದ್ದಾರೆಂದು ಆರೋಪಿಸಿ ದಲಿತ ಸೇನೆಯ ವತಿಯಿಂದ ಸೋಮವಾರ ಬೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಗೂಳೂರಿನ ಬೆಸ್ಕಾಂ ಕಚೇರಿಯ ಎದುರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ದಲಿತ ಸೇನೆಯ ಕಾರ್ಯಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದು ಶಿವಕುಮಾರ್ ಅವರ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ದಲಿತ ಸೇನೆಯ ಮುಖಂಡರುಗಳು, ಗೂಳೂರು ಬೆಸ್ಕಾಂ ಎಸ್ಒ ಶಿವಕುಮಾರ್ ಅವರು ಗೂಳೂರಿನ ದುರ್ಗಾದೇವಿ ದೇವಾಲಯದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲು ಹೋದಾಗ ಅಲ್ಲಿಯೇ ಕುಳಿತಿದ್ದ ಹಿರಿಯ ವಯಸ್ಕ ಮಹಿಳೆಯರು ಯಾವ ಕಾರಣಕ್ಕಾಗಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುತ್ತಿದ್ದೀರಿ ಎಂದು ಪ್ರಶ್ನಿಸಿದ್ದಕ್ಕೆ ದಲಿತ ಮಹಿಳೆಯರನ್ನು ಅವಾಚ್ಯವಾಗಿ ನಿಂದಿಸಿದ್ದಾರೆಂದು ತಿಳಿಸಿದರು. ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ ಶಿವಕುಮಾರ್ ಅವರನ್ನು ಈ ಕೂಡಲೇ ಕೆಲಸದಿಂದ ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ತುಮಕೂರು ತಾಲೂಕು ಗೂಳೂರು ಹೋಬಳಿ ಗೂಳೂರು ಬೆಸ್ಕಾಂ ಕಚೇರಿಯಲ್ಲಿ ಎಸ್ಒ ಆಗಿ ಶಿವಕುಮಾರ್ ಅವರು ಅಧಿಕಾರಿಗಳನ್ನು ವಹಿಸಿಕೊಂಡು ಅಧಿಕಾರ ನಡೆಸುತ್ತಿದ್ದಾರೆ. ಗೂಳೂರು ದಲಿತ ಕಾಲೋನಿಯಲ್ಲಿ ಒಂದು ದುರ್ಗಾದೇವತೆ ದೇವಸ್ಥಾನ ಇದೆ. ಆ ದೇವಸ್ಥಾನದ ಹತ್ತಿರ ಮೂರಿಂದ 4 ಜನ ವಯಸ್ಸಾದಂಥ ಒಂದು ಹೆಣ್ಮಕ್ಳುಗಳು ಕುಂತಿರುತ್ತಾರೆ. ಏಕಾಏಕಿ ಕರೆಂಟ್ ಬಿಲ್ ಕಿತ್ತಾಕಕ್ಕೆ ಸಿಬ್ಬಂದಿ ಜೊತೆಗೆ ಮತ್ತು ನಂಜುಂಡಿ ಅನ್ನೋ ಒಂದು ಅವರ ಶಿವಕುಮಾರ್ ಸ್ನೇಹಿತನ ಜೊತೆ ಹೋಗಿರ್ತಾರೆ. ಹೋದಾಗ ಸಿಬ್ಬಂದಿ ಜೊತೆ ಸೇರ್ಕೊಂಡು ಗೂಳೂರಿಂದ ದೇವಸ್ಥಾನದ ಕರೆಂಟ್ ಕಿತ್ತಾಕ್ತಾರೆ. ಅಲ್ಲಿದ್ದಂಥ ಹೆಣ್ಮಕ್ಳುಗಳು, ಸ್ವಾಮಿ ಎಲ್ಲ ದೇವಸ್ಥಾನದಲ್ಲೂ ಕರೆಂಟ್ ಬಿಲ್ಗಳು ಇಲ್ಲ, ಕಿತ್ತಾಕಿಲ್ಲ, ನಮ್ಮ ಕಾಲೋನಿ ಒಳಗೆ ಕರೆಂಟ್ ಬಿಲ್ ಯಾಕೆ ಕಿತ್ತಾಕ್ತಾರೆ ಸ್ವಾಮಿ ಅಂತ ಕೇಳಿದಾಗ ನಮ್ಮ ದಲಿತ ಹೆಣ್ಮಕ್ಳುಗಳಿಗೆ ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡಿ, ನಮ್ಮ ಗೂಳೂರವ್ರನ್ನ ನನ್ನ ಸ್ನೇಹಿತನಾದ ನಂಜುಂಡಿಗೆ ನೀವು ಕೈ ಮುಗಿದು ಕೇಳ್ಕೊಳ್ರಿ, ನಾನು ಈಗ ನಿಮ್ಮ ಕರೆಂಟ್ ಹಾಕೋತೀನಿ ಅಂತ ಹೇಳ್ಬಿಟ್ಟು ಅವಮಾನ ಮಾಡಿರ್ತಾನೆ ದಲಿತ ಜಾತಿಗೆ. ದಯಮಾಡಿ ಅವನ್ನ ನೀವು ಮನೇಲಿ ಕೈ ಮುಗಿದು ಕೇಳ್ಕೊಂತೀನಿ. ಮಾಧ್ಯಮದವ್ರ ಮುಖಾಂತರನೇ ಅವನು ಸಸ್ಪೆಂಡ್ ಆಗಬೇಕು, ಅವ್ನ ಮನೆಗೆ ಹೋಗ್ಬೇಕು. ಇಲ್ಲವಾದರೆ ಗೂಳೂರನ್ನ ಹಾಳು ಮಾಡಿಬಿಡ್ತಾನೆ. ಕೆಲವು ಅಧಿಕಾರಿಗಳು, ಕೆಲವು ರಾಜಕಾರಣಿಗಳ ಬೆಂಬಲದಿಂದ ಇವತ್ತು ಗೂಳೂರಿನಲ್ಲಿ ಒಂದೇ ಅಟ್ಟಹಾಸ ಆಗ್ಬಿಟ್ಟಿದೆ. ಇದನ್ನು ಇಲ್ಲಿವರೆಗೂ ಯಾರೂ ಮಟ್ಟ ಹಾಕೋಕ್ಕಾಗಿಲ್ಲ. ಹಂಗಾಗಿ ನಮ್ಮ ದಲಿತ ಸೇನೆ ವತಿಯಿಂದ ನಾವು ಈಗ ಪ್ರತಿಭಟನೆ ಮಾಡಿ ತಮಗೆ ಈ ಮಾಹಿತಿ ನೀಡ್ತಾ ಇದ್ದೀವಿ.